ಹಾಯ್ ವೀಕ್ಷಕರೇ, ಈ ವಿಡಿಯೋ ಬಂದು ಭಾಗ 3. ನೀವೇನಾದರೂ ಭಾಗ 1 ಮತ್ತು ಭಾಗ 2 ನೋಡಿಲ್ಲ ಅಂದರೆ ಫಸ್ಟ್ ಅವೆರಡು ವಿಡಿಯೋ ನೋಡ್ಕೊಂಬಂದು ಆಮೇಲೆ ಈ ವಿಡಿಯೋನ ನೋಡಿ. ನಿಮಗೆ ಸ್ಟೋರಿ ಏನಂತ ಅರ್ಥ ಆಗುತ್ತೆ ಮತ್ತು ವಿಡಿಯೋನ ಇಷ್ಟ ಆಗುತ್ತೆ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಗೌರಿ ಒಂದಿಷ್ಟು ಬೇಗ ತರರೆ ನೋಡೋಣ. 12 ಗಂಟೆ ಅದಕ್ಕೆ ಮುಗಿಸೋಬಿಡೋಣ. ಇಲ್ಲಾಂದ್ರೆ ವಯ್ಯ ಒಂದೇ ಕಣ ಹತ್ಬಿಡ್ತಾನೆ ಅಷ್ಟೇ. ಮುಗಿಸ್ತೀವಲ್ಲಪ್ಪ ನಂದು ಓತಾರಪ್ಪ ಕೂಲಿ ದುಡ್ಡು ಅಂತೇಳಿ ಒಂದೇ ಕಣ ಹತ್ಬಿಡ್ತಾನೆ ಅಷ್ಟೇ. ನೋಡಿ ಹೆಂಗ್ ನೋಡ್ತಾನ ನೋಡು, ಕೆಲಸ ಬೇಗ ಮಾಡ್ತಿಲ್ಲ ಅಂತ ಹುರ್ಕೊಂಡು ಹೆಂಗ್ ನೋಡ್ತಾನ ನೋಡು. ಸುಮ್ಮನೆ ಕೊಡ್ರಂಗಜ್ಜಿ, ನೀನೊಬ್ಳು 12 ಗಂಟೆ ಅದಕ್ಕೆ ಎಲ್ಲಿ ಮುಗ್ಸಕ್ಕಾಗುತ್ತೆ? ಅವೆಂತ ಮುಳುಗಳು ಬೇರೆ ದೋಸ್ತನ್ ಏರ್ಸ್ ಅಂತ ಎಲ್ಬೇಕಾಲ್ಗೆ ಆಮೇಲೆ ಬರೇ ಕಸ ಐತೆ. ಆಮೇಲೆ ಬಿಸ್ತು ಬರ ನೆತ್ತಿ ಮೇಲೆ ವಾಡ್ಗೆ ಐತೈತಿ. ನನಗಂತೂ 1.5 ಚಪಾತಿ ತಿಂದಿದ್ದು ಯಾಕಡೆ ಕೋತ ಗೊತ್ತಾಗ್ತಲ್ಲ. ಅಲ್ಲ ಒಟ್ಟ ಸ್ಮೆಟ್ನ ಹೊಡಿತೈತಿ. ಇವ ಬರ ಕಂಜೂಸ ಬರ 1.5 ಚಪಾತಿ ತಂದವನಿ. ಅದು ಯಾಮೂಲ್ಗೆ ಕೆಲಸ ಮಾಡೋರಿಗೆ. ಆ ಲಕ್ಷ್ಮಿ ಬೇಪ ಕುಂತು ತಲಸುತ್ತ ಬಿದ್ಲು. ನನಗೆ ನಿಜವಾಗ್ಲೂ ತಲಸುತ್ತೈತಿ. ನಾನೇ ತಲಸುತ್ತ ಬೀಳ್ತೀನಪ್ಪ ಈಗ. ನಂಗೆ ಆಯ್ತು, ನನ್ ಕೈ ಕಾಲೇ ಓಡ್ತಾ ಇಲ್ಲ. ನನ್ ಶಕ್ತಿನೇ ಇಲ್ಲ ಹೊಟ್ಟೆ ಇಟ್ಟಿಲ್ದಲೆ. ಎಲ್ಲಿಂದ ಬಿಡ್ಸಕ್ಕಾಗತ್ತೆ? ಯಪ್ಪ ಹೊಟ್ಟೆ ಸಿಗ್ತಾರಪ್ಪ, ಹೊಟ್ಟೆಲ್ಲ ಚುರುಬಿಡ್ತೈತಿ ಹೊಟ್ಟಸ್ತು. ಇವನು ಎಗದ್ಬಿದ್ದು ನೆಲ್ಲಿಕಾಯ ಹೋಗ ಕಂಜೂಸ್ ನನ್ನ ಮಗ ಒಯ್ಯ. ಬರೀ 1.5 ರೊಟ್ಟಿ ತಂದ ನಾನು. ಇವನು ಎಗದ್ಬಿದ್ದು ಹೋಗ. ಯಾಮೂಲಿ 1.5 ರೊಟ್ಟಿ? ನಾನು 5-6 ರೊಟ್ಟಿ ತಿಂತ ಇದ್ದೆ ಮಲ್ಲಿ. 1.5 ರೊಟ್ಟಿ ಕಳಿಗೂ ಸಾಲಿಲ್ಲ. ಹೊಟ್ಟಸ್ತಲೆ ಮೈ ಶಕ್ತಿನೇ ಇದ್ದಂಗ ಆಯ್ತಿ. ನೋಡು, ಬೇಗ ತರಿತಾನ. ಬರೇ ಮಾತು ಮಾತು ಮಾತು. ಹೆಂಗಸುಗಳ್ದು ಬರೇ ಮಾತು, ಕೆಲಸ ಮಾತ್ರ ಬೇಗ ಮಾಡಲ್ಲ. ಬರೇ ಮಾತಾಡ್ತಾರ ಒಂದು ಗಾಡಿಯ. ಏನ್ ಚಕ್ರಣ್ಣರೇ, ಏನೋ ಕೆಲಸ ಮಾಡಿಸ್ತಾ ಇದ್ದೀರಾ ಆಳ್ಗಳ ಕೈಲಿ? ಓ ರಂಗಣ್ಣ, ಬಾ. ಅಯ್ಯೋ, ಏನ್ ಕೆಲಸ ಮಾಡ್ಸೋಣ ಬಾರಪ್ಪ. ನನಗಂತೂ ತಲೆ ಕೆಟ್ಟೋಗ್ತೈತಿ. ಅಲ್ಲೋಡೆ ಗೌರಿ, ಆಲ್ ನೋಡ್ರನ ಈ ಮನೆಯಾಳ ನನ್ನ ಮಗ ಹಾಕ್ಬಂದ ಇಲ್ಲಿಗೆ. ಅಯ್ಯೋ, ಏನಂತ ಹೇಳ ಬಾರ ರಂಗಣ್ಣ ನನ್ನ ಕತೆನ. ನಾನೇನಾರ ಅವ್ರನ್ನ ಬೈಕಣದ್ ಕೇಳಿಸ್ಬಿಟ್ರೆ ಜಗಳಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ ನೀನು ಹತ್ರಕ್ಕೆ ಬಂದು ಹೇಳ್ತಾ ಇದೀನಿ. ನನಗಂತೂ ಇವ್ನ ಯಾಕಾರು ಕರ್ಕೊಂಡಪ್ಪ ಕೆಲ್ಸಕ್ಕೆ ಅನ್ನಂಗೆ ಆಯ್ತು ಕಣ್ರಂಗಣ್ಣ. ಅಲ್ಲ ಕಣ್ರಂಗಣ್ಣ, ಆ ದೊಡ್ಡರಂಗಜ್ಜಿಗೆ 8 ಗಂಟೆಗೆ ಕರ್ಕೊಂಬಾರಜಿ ಆಳ್ಗಳನ್ನ ಅಂತ ಹೇಳಿದ್ರೆ ಎಷ್ಟೊತ್ತಿ ಬರ್ಬೇಕು? 9ವರೆಗೆ ಬಂದೈತಿ. 9ವರೆಗೆ ಬಂದವ್ರೆ. ಹೋಗ್ಲಿ ಬಿಡಪ್ಪ, ಲೇಟಾಗಿ ಬಂದಿದ್ವಿ, ಬೇಬೆ ಮಾಡೋಣ. ಒಂದು ದಿವಸಿಗೆ ಏನಾದ್ರು ಬಿಟ್ಟು ಮಾಡ್ಲಾ ಬೇಡವಾ ಅಂತವ ನಿಧಾನಕ್ಕೆ ತರಿತಾರ ತಳ್ಳ. ನನಗಂತೂ ಆಲ ನೋಡಿ 10ವರೆ ಆಯ್ತಿ. 1 ಗಂಟೆ ಆದ್ರೂ ಇಲ್ಲಿಂದ ಒಂದು ಮಾರು ಹೋಗಿಲ್ಲ. ಏನು ಕೆಲಸ ಮಾಡ್ಸೋದು ಹಿಂಗಾದ್ರೆ? ಎಲ್ಲಿಂದ ತರೋಣ ಕೂಲಿಯ? ಇನ್ನೊಂದು ಯಾವುದೋ ಒಂದು ಬಂದಿತ್ತು. ಅವಮ್ಮ ತಲಸುತ್ತ ಬಿದ್ದು ಮಂತಕ್ಕೆ ಹೋತು. ಇನ್ನು 3 ಜನ ಅವ್ರೆ. ಇವ್ರಾರು ಬೇಬೆ ಬಿಡಿಸ್ತಾರ? ಇಲ್ಲ. ಈಗ 12 ಗಂಟೆಗೆಲ್ಲ ಕಿತ್ತಾಕಿ ನಡೀತಾ ಇರ್ತಾರೆ. ಮತ್ತೆ ನಾಳೆಗೆ ಮತ್ತೆ ಆಳುಗಳು ಕರ್ಕೊಂಬರ್ಬೇಕು. ಎಲ್ಲಿಂದ ತರೋಣ ಕೂಲಿ? ಹಿಂಗೆ ಮಾಡಿದ್ರೆ ಏನು ಮಾಡೋದು? ಹೆಂಗೆ ನಾವು ಕೂಲಿ ಕೊಡೋದು ಇವ್ರಿಗೆ? ಅಯ್ಯೋ ಶಂಕರಣ್ಣ, ನೀನು ಅವ್ರನ್ನ ಜೋರು ಮಾಡ್ದಲೆ ದಬಾಯಿಸ್ತಲ್ಲ ಇದ್ರೆ ಅವ್ರು ಆಡಿದ್ದೆ ಆಟ ಅಂದ್ಬಿಟ್ಟು ಇನ್ನೂ 2 ದಿವಸ ಬಿಡಿಸಲ್ಲ. ನಿಧಾನಕ್ಕೆ ತರಲ್ಲ ಬೇಡವಾ ಅಂತ ಬಿಡಿಸ್ತಾರೆ. ನೀನು ಸ್ವಲ್ಪ ಜೋರು ಮಾಡ್ಬೇಕು, ಹಂಗಾರು ಬೇಬೆ ಬಿಡಿಸ್ತಾರೆ. ರಂಗಜ್ಜಿ, ಆ ಮನೆಯಾಳ ಮಗ ರಂಗಣ್ಣನು ಆ ಶಂಕರನ ಗುಸು ಮಾತಾಡ್ತಾವ್ರಿ. ಆ ಮನೆಯಾಳ ಮಗ ರಂಗಣ್ಣ ಶಂಕರಗೇನ ಹೇಳ್ಕೊಡ್ತಾವ್ನಿ. ಉಕ್ಕಣೆ ಗೌರಿ, ಆ ಮನೆಯಾಳ ಮಗ ಶಂಕರಗೇನ ಹಾಕೊಡ್ತಾವ್ನಿ. ನಾನ್ ಬೇರೆ ಅವ್ನ ಕೈ ಕಾಲೆಲ್ಲ ಗಿರ್ಚಿದ್ನ ನಿಂತಿದ್ನ. ಅವನು ಆ ಸಿಟ್ಟು ಬೇರೆ ಇಕ್ಕೊಂಡು ಇಲ್ಲ ನಮ್ಮ ಬಗ್ಗೆ ಏನೆಲ್ಲ ಹೇಳಕ್ಕೆ ಬಂದವನಿ. ಕೆಲಸ ಬೇಬೆ ಮಾಡ್ಸಂತ ಹೇಳಕ್ಕೆ ನಿಧಾನಕ್ಕೆ ಹೇಳ್ಕೊಡ್ತಾವ್ನಿ. ಏನಾರು ನನ್ನ ಬಗ್ಗೆ ಮಾತಾಡ್ಬೇಕು, ನನಗೆ ಏನಾರು ಅನ್ಬೇಕು. ಅವ್ರಿಬ್ರಿಗೂ ಏನ್ ಮಾಡ್ತೀನಿ ಅಂದ್ರೆ ಸರಿಯಾಗಿ ಆಚಾರ ಬಿಡ್ತೀನಿ ಇಬ್ರಿಗೂ. ಆ ದೊಡ್ಡರಂಗಜ್ಜಿ ಇದ್ದಾಳಲ್ಲ, ದೊಡ್ಡ ನಾಡ್ಕೊದ್ ನಂಜಿ, ಕೆಲಸನೇ ಮಾಡಲ್ಲ. ಬರೀ ನಾಡ್ಕ ಆಡ್ತಾಳೆ. ಬರೀ ಅವ್ರವ್ರನ್ನ ಎದುರಿಸ್ಕೊಂಡು ಬಾಯಿ ಮಾಡ್ಕೊಂಡು ಜೋರು ಮಾಡ್ಕೊಂಡು ಒಂದರನ್ನೇ ಕೆಲಸ ಕರ್ಕೊಂಡೇ ಜೋರು ಮಾಡ್ಕೊಂಡು ನಾಡ್ಕಾಡ್ಕೊಂಡು ಎದುರಿಸ್ಕೊಂಡು ಕೆಲಸನೇ ಮಾಡಲ್ಲ ಅವಳು. ನೀನು ಹಿಂಗಿದ್ರಾಗಲ್ರಿ, ಚೆನ್ನಾಗಿ ದಬಾಯಿಸ್ಬೇಕು. ಅವಾಗ ನೋಡಿ ಹೆಂಗೆ ಮಾಡ್ತಾರೆ ಅಂತ ಕೆಲಸನ. ಹೌದಾ? ಆ ದೊಡ್ಡರಂಗಜ್ಜಿ ಅಂತಾಳ? ನಾನು ಹೋಗಿ ಆ ಅಜ್ಜಿಗೆ ಹೇಳಿದೆ ನಾನು ಆಳ್ಗಳು ಕರ್ಕೊಂಬ ಅಂತವ. ಇರು ಮಾಡ್ತೀನಿ, ದಬಾಯಿಸ್ತೀನಿ. ಅಜಯ್, ದೊಡ್ಡರಂಗಜ್ಜಿ ಒಂದಿಷ್ಟು ಬೇಬೇಕು ತರದಿ ತಳ್ಳ. ಅದೇನು ತರಿಯಾಟ ತರಿತಾ ಇದ್ದೀರಪ್ಪ? ಅಲ್ಲಿ 10ವರೆ ಆಗ್ತಾ ಬಂತು, ಇನ್ನು 2 ಮಾರು ಹೋಗಿಲ್ವಲ್ಲ. ಹಿಂಗಾದ್ರೆ ಹೆಂಗೆ ಸಾಗುತ್ತೆ? ಬೇಬಕ್ ತರೀರಿ. ಯೋ, ತರಿತಾರ ಕಾಣಿಸಲ್ವಾ? ಏನ್ ಆಟ ಆಡ್ತಾ ಇದೀವ? ಬರೀ ಮುಳುಗಿಡುವ ಐತೆ, ಅವಂತ ಮುಳ್ಳು ಏರ್ ಚಳಿತಾವೆ, ಮತ್ತೆ ಕಸನೇ ಐತೆ ಅಂತವ್ರು ಬಿಡಿಸ್ತಾ ಇದೀವಿ. ನಾನು ಆಟ ಆಡ್ತಾ ಇದೀವಿ. ನನಗೆ ಬೇಬೆ ತರೀರಿ ಅಂತೀಯ? ಬಂದ್ ಬಿಡಿಸ್ಪಾಲ್ ಗೊತ್ತಾಗುತ್ತೆ ಹೆಂಗ್ ಏರ್ಸಂತ ಮುಳ್ಳು ಅಂತವ. ನಮ್ಗೆ ಈ ತರ ಬರೀ ಮುಳುಗಿಡುವ ಐತೆ, ಬರೀ ಹಿಂಗೆ ಕಸನೇ ಐತೆ ಅಂದ್ರೆ ನಾವು ಗೊತ್ತಾನೆ ಇರ್ಲಿಲ್ಲ. ಅಂತವ್ರು ಬಿಡಿಸ್ತಾ ಇದೀವಿ. ಏನು ಆಟ ಆಡ್ತಾ ಇದೀವಿ? ನನಗೆ ಬೇಬೆ ತರೀರಿ ಅಂತ ದಬಾಯಿಸ್ತಾರೆ ಇಲ್ಲಿ. ನೋಡ್ದನಪ್ಪ ರಂಗಣ್ಣ, ಒಂಚೂರ ನನ್ನಂಗಿಲ್ಲ. ಮೈ ಮೇಲೆ ಬರ್ತಾರೆ, ನನ್ನ ಕೈ ಜಗಳಕ್ಕೆ ಬರ್ತಾರೆ. ನೀನ್ ಹಿಂಗೆ ಎಗಣ ಹೊಡೆ ನಂಗೆ ನಿಧಾನ ಕೇಳಿ ನಿನ್ನೆ ಮಾಡ್ತಾರೆ. ಜೋರ ದಬಾಯಿಸ್ಬೇಕು, ಹಂಗಾರು ಮಾಡ್ತಾರೆ. ನೋಡ್ದೊಡ್ಡಂಗಜ್ಜಿ, ನೀನೇ ನೋಡು. ನಾನು ಅವಾಗಿಂದ ನೋಡ್ತಾ ಇದೀನಿ. ನಿಮ್ ಹುಡುಗಿ ಎಲ್ಲಿ ನೋವಾಗುತ್ತೋ ತಳ್ಳಿಗೆ ನಂಗೆ ತರಲ್ಲ ಬಾಡೋ ನಿಧಾನ ತರಿತೈತಿ. ಬೇಬೆ ತರಕ್ ಆಗಲ್ವಾ? ಜೋರ ತಳ್ತಾರ ಬೀಸ್ ಸಿಡಿಯಲ್ವಾ ಆಚಿಕೆ? ಬೀಸ್ ಸಿಡಿತಾರ ಅಂತ ನಿಧಾನ ತಳ್ತಾ ಇದ್ರೆ ಹೆಂಗ್ ಬೇಕಂಗೆ ಮಾತಾಡ್ತಾ ಇಲ್ಲಿ. ಅಜಯ್, ಸಿಡಿದ್ರು ನನ್ ಬಿದ್ದೆ ತಾನ ಸಿಡಿಯೋದು. ಬೇಬಾಗ್ ತರ್ರಿ ತಳ್ಳಿಕಾಳ, ಬೀಸ್ ಸಿಡಿದ್ರು ಸಿಡಿತಾವೆ. ನಾನು ಅವಾಗಿಂದ ನೋಡ್ತಾ ಇದೀನಿ. ಒಳ್ಳೆ ಏನೋ ಸವಿತನ ತಳ್ಳಿಕಾಳು ನಿಧಾನ ತಳ್ಳಿ ತರಿತೀರಾ? ಬೇಬೆ ತರ್ರಿ ತಳ್ಳ, ಸಿಡಿದ್ರು ಸಿಡಿತಾವ ಬೀಜ. ಓ ಹಂಗ
ಸರಿ ಬಿಡು, ಈಗ ಹೆಂಗ್ ತರ್ತೀವಿ ಅಂತ ನೋಡು. ನಾವೇನ ಬೇಗ ತಳ್ತಾ ಇರ್ದ ಎಲ್ಲಿ ಬೀಜ ಸಿಡಿದು ನೆಲಕ್ ಬೀಳ್ತಾವಪ್ಪ ಅಂತ ನಾ ನಿಧಾನಕ್ಕೆ ಬೀಜ ಹೊಡ್ಕೊಂಡ ನಿಧಾನ ತಳ್ತಾ ಇದ್ರೆ ಜೋರ ತರ್ರಿ ಸಿಡ್ತೀವಿ ಅಂತೀಯ. ನೋಡುವಂತ ಈಗ ಹೆಂಗ್ ತರ್ತೀವಿ ಅಂತ. ಲಕ್ಷ್ಮಿ, ಸುವಿತಾ, ಬೇಗ ತರ್ರಿ, ಬೀಜ ಸಿಡಿದು ನೆಲಕ್ ಬಿದ್ರು ಪರವಾಗಿಲ್ಲ. ಅರಿ ಬೇಗ ತಳ್ತಾರಲಿ, ಎಲ್ಲ ಹೊಡ್ಕೊಂಡ್ ಬೀಜ ಕೆಳಕ್ ಬೀಳ್ಬೇಕು, ಹಂಗಾರ ಬುದ್ಧಿ ಬರುತ್ತೆ ಹೋಗಿ. ಅಚ್ಚೆ ದೊಡ್ಡರಂಗಜ್ಜಿ, ಇದ್ದೇನಜ್ಜಿ ಜನ ನೆಲಕ್ಕೆ ಬಿಡಿಸ್ತಾ ಇದ್ರಜ್ಜಿ, ಕಾಳ ಕರೆಕ್ಟ ಸರಿಯಾಗಿ ಬಿಡಿಸ್ರಜ್ಜಿ ತಳ್ಳ. ಅಯ್ಯೋ ನೀನ್ ಸೊಲ್ಲ ಅಡ್ಗ, ಏನ್ ಬಂದಿರೋದ್ ನಿನ್ಗೆ? ಇವತ್ತು ಎಡ ಮುಂದೆ ಎದ್ ಬಂದಿದ್ಯಾ? ಹಾ, ನಿಧಾನಕ್ಕೆ ಬೀಜ ಹೊಡ್ಕೊಂಡ ನಿಧಾನ ತಳ್ತಂದ್ರೆ ನಿಧಾನ ತರಿತೀರಾ ಅಂತೀಯ. ಹಾ, ಬೇಗ ತರದ್ರೆ ಬೀಜ ಹೊಡ್ಕೊಂತ ಅಂತೀಯ. ಹಾ, ಇನ್ ಹೆಂಗ್ ತರ ನಿನ್ಗೆ? ಹಾ, ಕೂಲಿ ಆಳುಗಳು ಏನ್ ಬೇಕಾರು ಅನ್ಬೋದು, ಏನ್ ಬೇಕಾರು ಒಂದಿಶ ತರ ಅನ್ಕೊಂಡ್ಬಿಟ್ಟಿದ್ಯಾ? ಅಲ್ಲ ಕಣ್ ದೊಡ್ಡರಂಗಜ್ಜಿ, ಬೀಜ ಹೊಡ್ಕೊಂಡಂಗೆ ಬೇಗ ತಳ್ತರೀ ಹಿಂದೆ. ನೀನ್ ಅಂತಂದ್ರೆ ಇತ್ಲಾಗ ಹಾವು ಸಾಯ್ಬಾರ್ದು, ಇತ್ಲ ದೊಡ್ಡನ ಮರಿಬಾರ್ದು. ಇತ್ಲಾಗಿ ಬೇಗ ತಳ್ಳು ತರಿಬೇಕು, ಇತ್ಲ ಬೀಜ ಹೊಡ್ಕೋಬಾರ್ದು. ಹೆಂಗಪ್ಪ ತರೆಯೋದು? ಓ ಸಾಕು ಸುಮ್ನಿರಜ್ಜಿ, ತೀರೋ ಇಷ್ಟೊಂದು ಕಳ್ಳಾಟ ಆಡಬಾರ್ದು. ಅವಾಗಿಂದ ನೋಡ್ತಾ ಇದೀನಿ, ತರೆಯಕ್ಕೆ ಒದ್ದಾಡ್ತಾ ಇದೀನಿ, ಹಂಗೆ ಇಷ್ಟೊಂದು ಕಳ್ಳಾಟ ಆಡಬಾರ್ದು. ಆ ಏನಂದೆ? ಕಳ್ಳಾಟ ಆಡ್ತಿದ್ಯಾ ಅಂತಿದ್ಯಾ? ಅಯ್ಯೋ ನೀನ್ ನೆಲ್ಲಿಕಾಯಾಗ ಹೋಗ, ನೀನ್ ಯೋಗ್ಯತೆಗಷ್ಟು ಬೆಂಕಿ ಇಕ್ಕ ಕರೆಕ್ಟಾಗಿ ಆಳುಗಳಿಗೆ ಊಟ ಕೂಡ ಕೇಳ್ತಾ ಇಲ್ಲ ನಿನ್ಗೆ. ನಾಷ್ಟದಿಂದ ಬರೀ 6 ರೊಟ್ಟಿ ತಂದಿದ್ಯಾ, ಒಂದೂವರೆ ತಿಂದಂಗ್ ಮಾಡಿದ್ಯಾ. ಕೆಲಸ ಮಾಡೋರಿಗೆ 1.5 ರೊಟ್ಟಿ ಸಾಲುತ್ತಾ? ಎಷ್ಟೊಂದು ಕೆಲಸ ಮಾಡೋರಿಗೆ ಒಟ್ಟಸ್ತಾರೆ ಮೆಟ್ನೆ ಹೊಡಿತೈತೆ ಎಲ್ಲಾರ್ಗು, ಆಗ್ಲೆಲ್ಲ ತರ್ಸದ್ ಬೀಳಂಗ್ ಆಗ್ತೈತಿ. ಹಂಗಾರುವ ಮಾಡ್ತಾ ಇದೀವಿ, ಮುಗ್ಸೋಗನ ಬೇಕಪ್ಪ ಅಂತವ. ನಂತರ ನಮ್ಮನ್ನ ಕಳ್ಳಾಟ ಆಡ್ತಾ ಇದೀವಿ ಅಂತ ಹೇಳ್ತಾ ಇದೀಯ. ನೀನ್ ನೆಗದ್ ಬಿದ್ದೋಗ ಯಾವನ್ನ ಮಾತ್ ಕೇಳ್ಬಿಟ್ಟು ಹೆಂಗ್ ಹಂಗೆ ಮಾತಾಡ್ತಾ ಇದೀಯಾ? ಅವಾಗಿಂದ ಕಣ್ಣು ಬಾಯಿನ ಬಿಡ್ಕೊಂಡು ನೋಡ್ತಿದ್ಯಾ ಹೊರ್ತು ಆಳುಗಳಿಗೆ ಒಂದ್ ಕಾಪಿನ ಟೀನ ತರ್ಸೋಣ ತರ್ಸಿದ್ಯಾ? ನೀನ್ ಹೋಗ್ತಿವಷ್ಟು ಬೆಂಕಿ ಇಕ್ಕ ಒಟ್ಟ ಸಾಯ್ತಾ ಇದೀವಿ. ಬಾಯಿಗೆ ಬಂದಂಗ್ ಮಾತಾಡ್ತೀಯ, ಬಂದ್ ಬಿಡಿಸ್ಬಾಯ್ಲಿ ಗೊತ್ತಾಗುತ್ತೆ, ತರೆ ಬಾಯ್ಲಿ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ಮುಳ್ಳೊಳಗೆ. ಆಯ್ತು ತರೆ ದೊಡ್ಡರಂಗಜ್ಜಿ, ಬೇಗ ನೀನ್ ಬರೇ ಮಾತೆ ಆತೀನಿ, ಬಂದಾಗ್ಲಿಂದ ಬೇಗ ತರಿ. ಈಗ ಯಾವನ್ ಮಾತ್ ಕೇಳ್ಕ ನಿಂಗೆ ಮಾತಾಡ್ತಿದ್ರೆ ಸರಿ ಇಲ್ಲ ನೋಡಿ, ಹೇಳ್ತಾ ಇದೀನಿ ಮೊದ್ಲೇ. ಎಂತ ಕೇಳೋಣ ಮಗನ್ ಬಂದ್ಬಿಟ್ಟಪ್ಪ ಕೆಲ್ಸಕ್ಕೆ. ಒಂದೊತ್ತು ಉಪಾಸಿದ್ರು ಬೇಡ ಇಂತ ಪಾಪನ ಮಕ್ಳದ ಕೆಲ್ಸ. ಯಪ್ಪ, ಇದೇನಿದು ಗೌರಿ, ಹಿಂಗ್ ಕಡಿತೈತೆ ಮೈಯಲ್ಲವ, ಕೆರ್ತತ್ಕೊಂಡೈತೆ ಕೈ ಕಾಲು ಮಕ್ಕಳ ಕಡ್ದು ಎಳಿತೈತಪ್ಪ. ಇದೇನತ್ತಪ್ಪ? ಇದೇ ತೊಡ್ರಂಗಜ್ಜಿ ಏನಂತ ಗೊತ್ತಿಲ್ಲ ಕಣೆ, ಮೈಯೆಲ್ಲ ಫುಲ್ ಕಡಿತೈತೆ, ತುರ್ಕೆತ್ಕೊಂತೈತೆ, ಮೈಯೆಲ್ಲ ಕಡ್ದು ಎಳಿತೈತಿ, ಮಕ ಕಾಲು ಕೈ ತೊಡೆ ಗಿಡ ಎಲ್ಲ ಕಡಿತಾವೆ. ಯಪ್ಪ, ಮೈಯೆಲ್ಲ ಕಡ್ದು ಎಳಿತೈತಿ ಕಣೆ, ತುರ್ಕೆತ್ಕೊಂತೈತಿ. ಯಪ್ಪ, ಕೆರ್ಕೊಂಡ್ ಸಾಕಾಗ್ತೈತಿ. ನೋಡ್ರಂಗಣ್ಣ ದೊಡ್ಡರಂಗಜ್ಜಿಯ ಬಕ್ಕೆ ಬೇಗ ತಳ್ತಾರೆ ಬಿಟ್ಟು ನಿಂತ್ಕೊಂಡ್ಬಿಟ್ಟು ಮಕ ಒಂದ್ಸಲ ಕೆರ್ಕೊಳುತ್ತೆ, ಕಾಲೊಂದ್ಸಲ ಕೆರ್ಕೊಳುತ್ತೆ, ಹೊಟ್ಟೆ ಒಂದ್ಸಲ ಕೆರ್ಕೊಳುತ್ತೆ. ಒಳ್ಳೆ ಡ್ಯಾನ್ಸ್ ಮಾಡೋದಂಗ ಆಡ್ತೈತಪ್ಪ ಅವಾಗಿಂದವ. ಅಲ್ಲ 11 ಗಂಟೆ ಆತು, ಹಿಂಗಾದ್ರೆ ಇವ್ರು ಎಲ್ಲಿ ತಳ್ತದ್ ಮುಗಿಸ್ತಾರೆ ಇವ್ರು. ಅವಳು ಹಂಗೆ ಕಣ್ ಶಂಕರಣ್ಣ, ಬರೇ ಡೌ ಮಾಡ್ತಾಳೆ, ಕೆಲಸ ಮಾಡಲ್ಲ. ಸುಮ್ನೆ ಅಲ್ಲಿ ಕೆರ್ಕೊಳ್ತಾರ ಇಲ್ಲಿ ಕೆರ್ಕೊಳ್ತಾರ, ಡೌ ಮಾಡಿ ಟೈಮ್ ವೇಸ್ಟ್ ಮಾಡ್ತಾಳೆ ಅಷ್ಟೇ ಅಜ್ಜಿ. ಅಯ್ಯೋ, ಇದೇನಾಯ್ತು ತೊಡ್ರಂಗ, ಜಿಂಕ್ ಕೆರ್ಕೊಂತ ಇದೆಯಲ್ಲಜಿ, ಕೆರ್ಕೊಂಡ್ ಮೈಯೆಲ್ಲ ಗಂಡ್ ಬಂದಂಗ ಆತಳಜಿ, ಮೈಯೆಲ್ಲ ಕೆಂಪ ಆತಳಜಿ, ಇದಾಗ ಜಿಂಕ್ ಕೆರ್ಕೊಂತ ಇದೆಯಲ್ಲಜಿ. ಅಯ್ಯೋ, ಗೊತ್ತಿಲ್ಲ ಕಣೆ, ಯಾಕೆ ಮೈಯೆಲ್ಲ ಕಡ್ದು ಹೇಳ್ತಿದ್ ಕಣೆ. ಯಪ್ಪ, ಮಕ್ಕಳಲ್ಲಿ ಹೊಟ್ಟೆಲಿ ಕಾಲೆಲ್ಲ ಕಡಿತೈತೆ, ಬೆನ್ನೆಲ್ಲ. ಯಪ್ಪ, ಕೆರೆ ಬರೆ ಅಂದ್ರೆ ಬೆನ್ನೆಲ್ಲ ಕಡಿತೈತೆ ಕಣೆ, ಕೆರೆ ಬರೆ. ಯಪ್ಪ ಕೆರೆ ಜೋರ ಕೆರೆ ಇನ್ನು ಕಡ್ದು ಹೇಳ್ತಿದ್ ಕಣೆ, ಮೈಯೆಲ್ಲ ಏನಾತ ಗೊತ್ತಾಗ್ತಿಲ್ಲ ಕಣೆ. ಅಯ್ಯೋ, ಏನಾತ ತೊಡ್ರಂಗಜ್ಜಿ? ಅಯ್ಯೋ, ಏನಾತ ಗೊತ್ತಿಲ್ಲ ಕಣೆ, ಇದ್ಕಿದಂಗ ಮೈಯೆಲ್ಲ ಕಡ್ದು ಹೇಳ್ತಿದ್ ಕಣೆ, ತುರ್ಕಿ ಕಿತ್ಕೊಂತೈತ್ ಕಣೆ, ಕೆರ್ಕೊಂಡ್ ಸಾಕಾಗ್ತೈತೆ, ಕೆರ್ಕೊಂಡ್ ಮೈಯೆಲ್ಲ ಗಂಡು ಬಂದಾಗ ಅದು ಕೆಂಪ ಆಗ್ಬಿಡ್ತು ಮೈಯೆಲ್ಲ. ಕೆರೆ ಬರೆ ನಿನ್ನದಿಷ್ಟ ಯಪ್ಪ. ಯಪ್ಪ, ಏನಾತು ಅಂತ ಕಣೆ, ನನ್ಗೆ ಯಾವತ್ತೂ ಹಿಂಗ ಇರ್ಲಿಲ್ಲ, ಮೈಯೆಲ್ಲ ಹಿಂಗ್ ಕಡ್ದು ಹೇಳ್ತೈತಿ. ಇದೇನಾತಪ್ಪ ನಮ್ ದೊಡ್ಡರಂಗಜ್ಜಿಗೆ? ಅಯ್ಯೋ ದೇವ್ರೆ, ಇದು ತುರ್ಕೆ ಸೊಪ್ಪಿನ ಗಿಡ ಅಲ್ವಾ? ಹಂಗಾರ ನಮ್ ದೊಡ್ಡರಂಗಜ್ಜಿ ತುರ್ಕೆ ಸೊಪ್ಪಿನ ಗಿಡದ ಮೇಲೆಲ್ಲ ಕುತ್ಕೊಂಡ ಇಲ್ಲ ತಾಗಿಸಣೆನ ಮಾಡ್ಕೊಂಡೈತಿ, ಅದಕ್ಕೆ ಹಿಂಗ್ ಮೈಯೆಲ್ಲ ತುರ್ಕೆ ಹತ್ಕೊಂಡಿರೋದು, ಅದಕ್ಕೆ ಮೈಯೆಲ್ಲ ಹಿಂಗ್ ಕಡಿತಾ ಇರೋದು. ಯಪ್ಪ ಅಜ್ಜಿ, ದೊಡ್ಡರಂಗಜ್ಜಿ ಎಂತ ಕೆಲಸ ಮಾಡ್ಕೊಂಡಜ್ಜಿ? ಇಲ್ಲೋಜ್ಜಿ, ಇದು ತುರ್ಕೆ ಸೊಪ್ಪಿನ ಗಿಡ ಕಣಜ್ಜಿ, ಅದ್ರ ಮೇಲೆ ನೀನ್ ಕುತ್ಕೊಂಡ ಆಯ್ತಾ ತಾಗಿಸಣೆನ ಮಾಡ್ಕೊಂಡಿದ್ಯಾ, ಅದಕ್ಕೆ ಹಿಂಗ್ ಮೈಯೆಲ್ಲ ತುರ್ಕೆ ಹತ್ಕೊಂಡೈತಿ, ಅದಕ್ಕೆ ಹಿಂಗೆಲ್ಲ ಮೈಯೆಲ್ಲ ಕಡಿತೈತಿ. ಎಂತ ಕೆಲಸ ಮಾಡ್ಕೊಂಡಜ್ಜಿ? ಏನು ತುರ್ಕೆ ಸೊಪ್ಪಿನ ಗಿಡನ? ಎಲ್ಲೈತೆ ಅದು? ಮನೆ ಒಳಗ ಇಲ್ಲ ನೋಡಜ್ಜಿ, ಇಲ್ಲ ಐತಲ್ಲ ಗಿಡ, ಅದನ್ನ ನಾನು ತಾಗಿಸ್ಕೊಂಡ್ಬಿಟ್ಟಿದ್ದೆ ಕಣಜ್ಜಿ, ಅದಕ್ಕೆ ಹಿಂಗ್ ನಿಂಗೆಲ್ಲ ಮೈಯೆಲ್ಲ ಕಡಿತಾ ಇರೋದು. ಎಲೆ ಕಣೆ, ಇದು ತುರ್ಕೆ ಸೊಪ್ಪಿನ ಗಿಡದ ಕಣೆ, ಹಂಗಾರಿದೇನೆ ತಗೊಳೈತೆ ಕಣೆ, ಇದು ಸೊಲ್ಲ ಅಡಗ, ಅದಕ್ಕೆ ಹಿಂಗ್ ಮೈಯೆಲ್ಲ ಕಡಿತಾ ಇರೋದು. ಇದು ನೆಗೆದ್ ಬಿದ್ದಾಗ ಹೋಗಿ ನನಗೆ ತಗೊಳ್ಬೇಕಾ? ಯಪ್ಪ, ಮೈಯೆಲ್ಲ ಕಡ್ದು ಹೇಳ್ತಿದ್ದೆ ಕಣೆ, ಕೆರ್ಕೆ ಮೈಯೆಲ್ಲ ಕೆಂಪ ಗೊತ್ತು, ಏನ್ ಮಾಡಿದೆ ಇದಕ್ಕೆ ನಿಂತ್ಕೊಳಕ್ಕೆ? ಯಪ್ಪ, ಆಗ್ತಲ್ಲ ಕಣೆ. ನೀವೇನ್ ಕೆಲಸ ಮಾಡಕ್ ಬಂದಿದ್ದೀರಾ ಇಲ್ಲ ಡ್ಯಾನ್ಸ್ ಮಾಡಕ್ ಬಂದಿದ್ದೀರಾ? ಅವಾಗಿಂದ ನೋಡ್ತಾ ಇದ್ದೀವಿ, 3 ಜನ ನುಲಿತಾ ಇದ್ದೀರಾ ಹಂಗೆ ನಿಂತ್ಕೊಂಡು ಕೆಲಸ ಮಾಡೋದ್ ಬಿಟ್ಟು. ನಿಮ್ಗೆ ಗೊತ್ತಾಗಲ್ವಾ? ನಿಮ್ಗೆ ಇದಿಲ್ವಾ? ನಿಮ್ಗೆ ಸ್ವಲ್ಪನಾರವಾ? ನೋಡು ಅಲ್ಲ ಅಡಗ, ನಾನೇ ತುರ್ಕೆ ಸೊಪ್ಪು ತಗೊಳಿಸಿ ನಾನೇ ಕೆರ್ಕೊಂಡ್ ಎಳಿತಾ ಇದೀನಿ, ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂತಾನೆ. ಮಾಡ್ತಿದ್ರು, ನಾನೇ ತಗೊಳಿಸ್ದಂಗ್ ನಿನ್ಗೂ ತಗೊಳಿಸ್ತೀನಿ, ನೋಡೋಣ ಅವಾಗ ಏನ್ ಮಾಡ್ತೀಯ ನೀನ್, ಡ್ಯಾನ್ಸ್ ಮಾಡ್ತೀಯ ಏನ್ ಮಾಡ್ತೀಯ ಅಂತ ನೋಡ್ತೀನಿ. ಮಾಡ್ತಿದ್ರು ನಿಂಗೆ ಶಂಕರಣ್ಣ, ಈ 100 ರೂಪಾಯಿ ನೋಡ್ತಿದ್ದೈತಿ ನಿಂದನಾ? ಏನು 100 ರೂಪಾಯ? ಹ್ಞೂ ನಂದೇ ತಗೊಂಬಾಯಿಲ್ ಮತ್ತೆ. ಹ್ಞೂ ಬಂದೆ. ಎಲ್ಲಿ 100 ರೂಪಾಯಿ? ಇಲ್ಲಿ ಕೆಳಗಡೆ ಬಗ್ಗು. ಎಲ್ಲಾಜಿ ಕಾಣಿಸ್ತಿಲ್ಲ. ಈಗ ಕಾಣತ್ ನೋಡು. ಇದಂತದ ಕಡ್ದು ಎಳಿತೈತೆ ಸೊಪ್ಪು, ಎಂತದ ಇದು ಸೊಪ್ಪು? ತುರ್ಕೆ ಸೊಪ್ಪು. ಏನೋ ತುರ್ಕೆ ಸೊಪ್ಪ? ಯಪ್ಪ, ಅಮ್ಮ ಎಲ್ಲ ಕಡ್ದು ಎಳಿತೈತೆ, ಯಾಕಜ್ಜಿ ತುರ್ಕೆ ಸೊಪ್ಪು ಆಗ್ತದೆ? ಯಪ್ಪ, ಯಾಕ ನೀನ್ ನೆಲದ್ ಬಿದ್ದೋಗ ನಾನೇ ತುರ್ಕೆ ಸೊಪ್ಪು ತಗೊಳಿಸಿ ನಾನೇ ಕೆರ್ಕೊಂಡ್ ಎಳಿತಾ ಇದೀನಿ, ಡ್ಯಾನ್ಸ್ ಮಾಡ್ತಾ ಇದೀರ ಅಂತೀಯ? ಮಾಡೀಗ ನೀನ್ ಡ್ಯಾನ್ಸ್ ಮಾಡು. ಯಪ್ಪ, ತುರ್ಕೆ ಕಡ್ದು ಎಳಿತೈತೆ, ಬಿಡಜಿ.
ಮತ್ತೆ ಅವಾಗಿಂದ ನೋಡ್ತಾ ಇದೀನಿ ಹೆಂಗ್ ಬೇಕ ಹಂಗೆ ಮಾತಾಡ್ತೀಯ ಮಾತಾಡ್ತೀಯ ಯಪ್ಪ ಬಿಡದಿ ಬಿಡದಿ ತಪ್ಪತ್ ಕಣದಿ ಹಚ್ಬಿಡ ಕಣದಿ ಕಡ್ದೆಳತೈತಿ ಕಣದಿ ಬಿಡದಿ ಯಪ್ಪ ಸತ್ತ ನಾನು ಇವತ್ತು ಯಪ್ಪ ಮೈ ಎಲ್ಲ ಕಡ್ದೆಳತೈತಿ ಈ ದೊಡ್ಡರಂಗದಿ ಸವಾಸೆ ಬಿಡ ಗೌರಿ ಸವಿತಾ ಏನ್ ನೋಡ್ತಾ ಇದ್ರೆ ಇಟ್ಕೊಂಡ್ರೆ ಆರೋಡ್ರನ್ನ ಅವನೊಂದು ಚಚ್ಚನ ಯಪ್ಪ ಈ ದೊಡ್ಡರಂಗದಿ ಸವಾಸೆ ಬಿಡ ಜೂಟ್ ಯಪ್ಪ ಏನು ಕಡಿತಾನೆ ಐತಿ ಕಂಡ್ರೆ ಮೈ ಎಲ್ಲ ಬರ್ರೆ ಕೆರೆನೆ ಏನ್ ಮಾಡಿದ್ರೆ ಇದಕ್ಕೆ ನಿಂತ್ಕೊಳಕ್ಕೆ ಯಪ್ಪ ಕೆರೆನೆ